ಕ್ಯಾಥೋಲಿಕ್ ಉಡುಪಿ ಪ್ರದೇಶ ಇದರ ವತಿಯಿಂದ ಉಡುಪಿ ಧರ್ಮ ಪ್ರಾಂತ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಕಲ್ಯಾಣಪುರದ ಮೌಂಟ್ ರೋಸರಿ ಚರ್ಚಿನ ಮೈದಾನದಲ್ಲಿ ಸಮುದಾಯೋತ್ಸವ ಯಶಸ್ವಿಯಾಗಿ ನೆರವೇರಿತು. ಕ್ಯಾಥೋಲಿಕ್ ಉಡುಪಿ ಪ್ರದೇಶ ಇದರ ವತಿಯಿಂದ ಸಮುದಾಯೋತ್ಸವವನ್ನು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾ. ಜೆರಾಲ್ಡ್ ಐಸಕ್ ಲೋಬೋ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ವಸ್ತುಗಳ ಬೆಲೆ ಏರುತ್ತಿದ್ದು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತಿದೆ. ಕಳೆದ 25 ವರ್ಷಗಳಿಗೆ ಹೋಲಿಸಿದರೆ ನಮ್ಮ ಧರ್ಮ ಪ್ರಾಂತ್ಯದ ಹಿರಿಯರ ಸಂಖ್ಯೆ ಹೆಚ್ಚುತ್ತಿದೆ ಮತ್ತು ಕ್ರೈಸ್ತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಸಮುದಾಯವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಬಹುಮತದಲ್ಲಿ 3ನೇ ಸ್ಥಾನದಲ್ಲಿದ್ದೇವೆ. ನಾವು ನಮ್ಮ ಹಿಂಜರಿಯುವ ಗುಣದಿಂದಾಗಿ ನಮ್ಮ ಶಕ್ತಿಯನ್ನ ಅಥವಾ ನಮ್ಮ ಹಕ್ಕುಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಾವು ನಮ್ಮ ದೇಶದ ಪ್ರಜೆಗಳು, ನಾವು ಭಾರತೀಯ ಮೂಲದವರು ಎಂದು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದೇವೆ ಎಂದು ಹೇಳಿದರು. असल्या एका फाटा तळाचेर आज आमचो उडपेचो क्रिस्ती समुदाय सांगाता मेळ्ळा. आमकां फुड करची थोडी सवालां आमी ती हांगासर विचार विनिमय करण आमच्या समुदायाक ह्याच भारतांत कसले वाट आमी दाखोवंक जाय, खंयच्या वाटेन आमी समकोंक जाय म्हणलें आयचें प्रमुख सवाल. आणि ह्या पाटा तळार आम्ही जर तर इल्ले मौल्य मापन केले तोळ आमकां कळटा. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಉತ್ತರಾಖಂಡದ ಮಾಜಿ ರಾಜ್ಯಪಾಲರಾದ ಮಾರ್ಗರೆಟ್ ಆಳ್ವಾ ಅವರು ಪ್ರಸ್ತುತ ದೇಶದಲ್ಲಿ ನಡೆಯುತ್ತಿರುವ ಘಟನಾವಳಿಗಳ ಕುರಿತು ಖೇದ ವ್ಯಕ್ತಪಡಿಸಿ ಮಾತನಾಡಿ, ರಾಷ್ಟ್ರೀಯ ಪೌರತ್ವ ನೋಂದಣಿ ವಿಚಾರದಲ್ಲಿ ದೇಶದಲ್ಲಿ ಉಂಟಾಗಿರುವ ಹಲ್ಲೆ ಪ್ರತಿಭಟನೆಗಳು ದೇಶದ ಅಭಿವೃದ್ಧಿಗೆ ಆತಂಕಕ್ಕೆ ಕಾರಣವಾಗಿದೆ. ದೇಶದಲ್ಲಿ ಪ್ರಸ್ತುತ ನೇರವಾಗಿ ಅಲ್ಲವಾದರೂ ಕ್ರೈಸ್ತ ಸಮುದಾಯವನ್ನ ವಿವಿಧ ರೀತಿಯಲ್ಲಿ ಬೆದರಿಸುವ ವ್ಯವಸ್ಥೆ ನಡೆಯುತ್ತಿದೆ. ಇದಕ್ಕೆ ನೇರ ಉದಾಹರಣೆ ಎಂಬಂತೆ ಕನಕಪುರದ ಕ್ರೈಸ್ತ ಪ್ರತಿಮೆ ನಿರ್ಮಾಣದಲ್ಲಿ ನಡೆಯುತ್ತಿರುವ ರಾಜಕೀಯ ನಾಚಿಕೆಗೇಡು. ಇಂದು ದೇಶದಲ್ಲಿ ಪ್ರತಿಯೊಬ್ಬರ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲು ಯಾವುದೇ ವಿರೋಧ ಇಲ್ಲ, ಆದರೆ ಕ್ರಿಸ್ತನ ಪ್ರತಿಮೆ ನಿರ್ಮಾಣ ಮಾಡಲು ಮಾತ್ರ ವಿರೋಧ ಯಾಕೆ ಎಂದು ಆಳ್ವಾ ಪ್ರಶ್ನಿಸಿದ್ರು. ಬೇರೆ ಯಾರ ಸ್ಟ್ಯಾಚ್ಯೂ ಹಾಕಬಹುದು, ಎಲ್ಲಿಯೂ ಹಾಕಬಹುದು, ಎಷ್ಟೋ ದೊಡ್ಡದು ಆಗ್ಬಹುದು, ಆದರೆ ಕ್ರಿಸ್ತರ ಸ್ಟ್ಯಾಚ್ಯೂ ಬರಬಾರದು, ಅದನ್ನು ನಿಲ್ಲಿಸಬೇಕು. ಯಾಕೆ? ದಿಸ್ ಈಸ್ ಎ ಕಂಟ್ರಿ ಇನ್ ವಿಚ್ ವಿ ಬಿಲೀವ್ ಇನ್ ಸೆಕ್ಯುಲರಿಸಮ್. ಎಲ್ಲ ಧರ್ಮಗಳಿಗೆ ಇಲ್ಲಿ ಸ್ಥಾನ ಇದೆ, ಮಾನ ಕೊಡಬೇಕಾಗ್ತದೆ. कॉन्स्टिट्यूशनल गॅरंटीज असतात. आमकां आमच्या संविधानात अधिकार दिला, हक दिला. आता सरकार बदललो म्हणून हे काढची तयारी. ಕ್ರೈಸ್ತ ಸಮುದಾಯದ ಪ್ರಸ್ತುತ ಪರಿಸ್ಥಿತಿ ಮತ್ತು ಭವಿಷ್ಯದ ದೃಷ್ಟಿಕೋನ ವಿಚಾರದಲ್ಲಿ ಮಾಜಿ ಶಾಸಕ ಹಾಗೂ ನಿವೃತ್ತ ಕೆಎಸ್ ಅಧಿಕಾರಿ ಜೆಆರ್ ಲೋಬೋ ಅವರು ಪ್ರಧಾನ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಎಡ್ವರ್ಡ್ ಲಾರ್ಸನ್ ಡಿಸೋಜಾ ಅವರು ನಮ್ಮ ಸಂವಿಧಾನ ಮತ್ತು ಹಕ್ಕುಗಳನ್ನು ಇತರ ಕೊಂಕಣಿ ಪುಸ್ತಕ ಹಾಗೂ ಡಾ. ಜೆರಾಲ್ಡ್ ಪಿಂಟೋ ರಚಿತ ಕ್ಯಾಥೋಲಿಕ್ ಸಭಾ ಚರಿತ್ರೆಯ ಪುಸ್ತಕವನ್ನು ಅನಾವರಣಗೊಳಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಕೆಎಎಸ್ ಅಧಿಕಾರಿ ಆಂಟನಿ ಮೆಂಡೋನ್ಸಾ, ನ್ಯಾಯವಾದಿ ವಂದನೀಯ ಫ್ರಾನ್ಸಿಸ್ ಆಸಿಸ್ ಅಲ್ಮೇಡಾ, ಹಿರಿಯ ಪತ್ರಕರ್ತ ಗ್ಯಾಬ್ರಿಯಲ್ ವಾಸ್, ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ವಿನ್ಸೆಂಟ್ ಆಳ್ವಾ, ಮುಂಬೈ ಮಾಡೆಲ್ ಬ್ಯಾಂಕಿನ ಆಲ್ಬರ್ಟ್ ಡಿಸೋಜಾ, ಎಐಸಿಯು ಕಾರ್ಯದರ್ಶಿ ಜೆನೆಟ್ ಡಿಸೋಜಾ, ಎಐಸಿಯು ಅಧ್ಯಕ್ಷ ಆಸಿಸ್ ಗೊನ್ಸಾಲಿಸ್, ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷ ರೋಲ್ಫಿ ಡಿ ಕೋಸ್ತಾ, ಜಾನ್ ಡಿಸಿಲ್ವಾ, ವಂದನೀಯ ಡಾ. ಲೆಸ್ಸಿ ಕ್ಲಿಪರ್ ಡಿಸೋಜಾ, ಕ್ಯಾಥೋಲಿಕ್ ಸ್ತ್ರೀ ಸಂಘಟನೆಯ ಅಧ್ಯಕ್ಷೆ ಪ್ರಮಿಳಾ ಢೇಸಾ, ಎಲಿಯಾಸ್ ಡಿಸೋಜಾ ಸಂತೆಕಟ್ಟಿ, ಕ್ಯಾಥೋಲಿಕ್ ಸಭಾ ಆಧ್ಯಾತ್ಮಿಕ ನಿರ್ದೇಶಕ ವಂದನೀಯ ಫರ್ಡಿನಾಂಡ್ ಗೊನ್ಸಾಲಿಸ್, ಕಾರ್ಯದರ್ಶಿ ಸಂತೋಷ್ ಕರ್ನೆಲಿಯೋ, ಕೋಶಾಧಿಕಾರಿ ಜೆರಾಲ್ಡ್ ರೋಡ್ರಿಗಸ್, ನಿಯೋಜಿತ ಅಧ್ಯಕ್ಷ ರಾಬರ್ಟ್ ಮಿನೇಜಸ್, ನಿಕಟಪೂರ್ವಾಧ್ಯಕ್ಷ ವೆಲೇರಿಯನ್ ಫೆರ್ನಾಂಡಿಸ್, ಸಮುದಾಯೋತ್ಸವ ಸಂಚಾಲಕ ಎಲ್ ರಾಯ್ ಕಿರಣ್ ಕ್ರಾಸ್ಟೋ, ವಲಯಗಳ ಅಧ್ಯಕ್ಷರಾದ ರೊನಾಲ್ಡ್ ಹೆರಿಕ್, ಐಡಾ ಕಾರ್ನೆಲಿಯಾ ಹಾಗೂ ಇತರರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.